ಸತ್ಯನಾರಾಯಣ ದೇವರು ನಮ್ಮ ಪಾಲಿಗೆ ಅನುಗ್ರಹಿಸುತ್ತಾರೆ. ದೇವರ ವಾತ್ಸಲ್ಯಪೂರ್ಣವಾದಂತಹ ಅನುಗ್ರಹ ಉಂಟು ಅಂತಾದರೆ ನಮಗೆ ಯಾವತ್ತೂ ಯಾವ ಕಾರಣದಲ್ಲೂ ಕೂಡ ಯಾವುದೇ ಕ್ಲೇಶ ದೋಷ ದುಃಖಗಳು ಬರುವುದಿಲ್ಲ. ಆದ್ದರಿಂದ ಲೋಕ ಶಾಂತಿಗಾಗಿ ಕ್ಷೇತ್ರ ದೇವರಾದಂಥ ಗಾಯತ್ರಿ ಮಾತೆಯ ಪರಿವಾರ ದೇವರ ಆ ಒಂದು ಪೂರ್ಣ ಆ ಸಾನ್ನಿಧ್ಯ ವೃದ್ಧಿಗೋಸ್ಕರವಾಗಿ ನಮ್ಮನ್ನೆಲ್ಲ ಸತ್ಪಥದಲ್ಲಿ ಆ ಭಗವಂತ ಮುನ್ನಡೆಸುವುದಕ್ಕೋಸ್ಕರವಾಗಿ ದೇವತಾನುಗ್ರಹ ಸಿದ್ಧಿಯಾಗುವುದಕ್ಕೋಸ್ಕರವಾಗಿ ನಮಗೆಲ್ಲರಿಗೂ ಆ ಭಗವಂತ ಶಾಶ್ವತವಾದಂಥ ದೃಢವಾದಂಥ ಅನನ್ಯವಾದಂಥ ಭಕ್ತಿಜ್ಞಾನವನ್ನು ಕರುಣಿಸಿಕೊಡಬೇಕು ಹೇಳುವಂಥ ಪ್ರಾರ್ಥನೆಯೊಂದಿಗೆ ಸ್ವಾಮಿಯ ಪುಣ್ಯ ವಿಚಾರ ಇಲ್ಲಿಗೆ ಸಂಪನ್ನವಾಯಿತು. ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಮಹೀಷಾಃ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಭವन्तु. ಸುಮಹೋತ್ತಮಸ್ತು ಜಗನ್ಮಾತಾ ಮಂಗಳಲೀಲಾಚಾರೇ ಸುಮಹೋತ್ತಮಸ್ತು.
ಸಮರ್ಪಯಾಮಿ. ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿಗಳ ದಿವ್ಯ ಸನ್ನಿಧಾನವು ಪೂಜಾ ವಿಶೇಷವಾಗಿ ಲೋಕಶಾಂತಿಗೋಸ್ಕರವಾಗಿ ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿಗಳ ಕೂಡ ಸಾಮೂಹಿಕವಾಗಿ ಅನುಷ್ಠಾನ ಮಾಡಿದಂತಹ ಯಾವುದೇ ಲೋಕಗಳು ಆ ಸೇವೆಯನ್ನು ಪರಿಪೂರ್ಣವಾಗಿ ಸಂತೋಷದ ಸಾಧನೆಗೆ ಸ್ವೀಕಾರವಾಗಿ ಸಾಧನೆಯಲ್ಲಿ ಆರಾಮ ದೇವತೆಗಳ ಆ ಸಾನ್ನಿಧ್ಯ ಬೆಳಗಬೇಕು. ಅದೇ ರೀತಿಯಾಗಿ ದೇವರ ಪೂರ್ಣ ಅನುಗ್ರಹದಿಂದಾಗಿ ನಮ್ಮ ನಾಡಿನ ನಮ್ಮ ದೇಶಕ್ಕೆ ಯಾವುದೇ ಪ್ರಾಕೃತಿಕವಾದ ರೋಗಗಳು ಎಲ್ಲದೂ ಪರಿಹಾರವಾಗಬಹುದು. ಸರ್ವ ರಕ್ಷಣೆಯನ್ನು ಗ್ರಹಿಸಿಕೊಳ್ಳಬೇಕು, ಸರ್ವ ಸಮೃದ್ಧಿಯನ್ನು ಗ್ರಹಿಸಿಕೊಳ್ಳಬೇಕು. ಅದೇ ರೀತಿಯಾಗಿ ಸಮಸ್ತ ಬಂಧುಗಳಿಗೂ ಕೂಡ ಯಾವುದೇ ಅನುಷ್ಠಾನಗಳು ಕ್ಲೇಶಗಳಿಗೂ ಅದನ್ನೆಲ್ಲರೂ ಪರಿಹರಿಸಿ ಎಲ್ಲರಿಗೂ ಆರೋಗ್ಯ ಭಾಗ್ಯವನ್ನು ಆರೋಗ್ಯ ದೀರ್ಘಾಯುಷ್ಯವನ್ನು ಗ್ರಹಿಸಿ ಅದನ್ನೆಲ್ಲ ನಿಗಳನ್ನು ಶಾಂತಿ ನೆಮ್ಮದಿ ಸಮಾಧಾನ ಸಮೃದ್ಧಿಯನ್ನು ಗ್ರಹಿಸಿ ಮಾಡುವಂತಹ ಕ್ಷೇತ್ರಗಳಲ್ಲಿ ವ್ಯವಹಾರ ಕ್ಷೇತ್ರಗಳಲ್ಲಿ ಇದೋಪೇಕ್ಷೆಯಾದ ಯಶಸ್ಸನ್ನು ಸದ್ಯತೆಯನ್ನು ಉನ್ನತವಾದಂತಹ ಸ್ಥಾನ ಗೌರವಗಳನ್ನು ಅದೇ ರೀತಿಯಾಗಿ ಉತ್ತಮವಾದಂತಹ ಅಶಾಂತಿಗಳನ್ನು ಪರಿಹಾರ ಮಾಡಿಕೊಳ್ಳಬೇಕು. ನಮಗೆ ಯಾವುದೇ ಕಳೆದುಕೊಳ್ಳುವ ಐಕ್ಯಮತ್ಯ ಸಾಮರಸ್ಯದೊಂದಿಗೆ ಒಂದೇ ತಾಯಿಯ ಮಕ್ಕಳೊಂದಿಗೆ ಜೀವನ ಮಾಡುವಂತಹ ಭಾಗ್ಯವನ್ನು ಭಗವಂತ ಅನುಗ್ರಹ ಮಾಡಿಕೊಳ್ಳಬೇಕು. ಏನೆಲ್ಲ ದೇವರ ಸಂವಿಧಾನಗಳು ಇವೆಲ್ಲ ಸತ್ಪ್ರಾರ್ಥನೆಗಳಿವೆಯೋ ಆ ಎಲ್ಲ ಸತ್ಪ್ರಾರ್ಥನೆಗಳನ್ನು ಭಗವಂತ ಶೀಘ್ರವಾಗಿ ಅನುಗ್ರಹ ಮಾಡಿಕೊಳ್ಳುವುದರೊಂದಿಗೆ ವಿಶೇಷವಾಗಿ ಶ್ರೀಗಳವರ ಏನು ಪುಣ್ಯಪ್ರದವಾದಂತಹ ಸಮಾಜಹಿತವಾದಂತಹ ಜನಹಿತವಾದಂತಹ ಕಾರ್ಯಗಳ ಉದ್ದೇಶವಾಗಿರುವಂತಹ ಸಂಕಲ್ಪಗಳಿವೆಯೋ ಆ ಎಲ್ಲ ಸಂಕಲ್ಪಗಳನ್ನು ದೇವರು ಶೀಘ್ರದಲ್ಲಿ ನೆರವೇರಿಸಿಕೊಳ್ಳುವುದರೊಂದಿಗೆ ಇನ್ನಷ್ಟು ಪುಣ್ಯಕರ್ಮಗಳು ಈ ಕ್ಷೇತ್ರದಿಂದ ನಡೆಯುವಂತೆ ಭಗವಂತ ಅನುಗ್ರಹ ಮಾಡಿಕೊಳ್ಳಬೇಕು. ಎಲ್ಲರಿಗೂ ಸರ್ವಾಪಕ್ಷಾಂತಿ ಕೊಡುವಂತ ದೀರ್ಘಾಯುರಾದ ಅನವಕ್ಷ ಸ್ಥಿರಲಕ್ಷ್ಮಿ ಕೀರ್ತಿರಾಮ ಶಬ್ದ ರಾಜೆ ಹೇಳುವಂತೆ ಎಲ್ಲ ಅಭೀಷ್ಟಗಳನ್ನು ಗ್ರಹಿಸುವುದರೊಂದಿಗೆ ವಿಶೇಷವಾಗಿ ಲಕ್ಷ್ಮೀ ಸತ್ಯನಾರಾಯಣ ಸ್ವಾಮಿ ದೇವರ ಪೂಜೆಯನ್ನು ಮಾಡಿದರೆ ಯಾವ ಅನುಭೋಕ್ತವಾದಂತಹ ಸತ್ವರವನ್ನು ಭಗವಂತ ಅನುಗ್ರಹಿಸುತ್ತಾರೋ ದುಃಖ ಶೋಕಾದಶಮನು ನರಧಾನ್ಯ ಪ್ರಬಂಧನಂ ಸೌಭಾಗ್ಯ ಸಂಸ್ಕೃತಿಕರಂ ಸರ್ವತ್ರ ಜಯಪ್ರದಂ ಹೇಳುವಂತಹ ಭಗವಂತನ ಅಮೃತದಲ್ಲಿ ಸತ್ಯವಾಗಿ ಈ ಪುಣ್ಯಕರ್ಮಕ್ಕೆ ಸೇರಿದಂತೆ ಎಲ್ಲರಿಗೂ ಪ್ರಾಪ್ತಿಯಾಗುವುದರಲ್ಲಿ ಮೇಲ್ಭಾಗದಲ್ಲಿದ್ದರೂ ವಿಶೇಷವಾಗಿ ದೇವತಾ ಸಂಕಲ್ಪಗಳನ್ನು ಅನನ್ಯವಾಗಿ ಬೆಳೆಸಿಕೊಳ್ಳುವಂತಹ ಯೋಗ ಭಾಗ್ಯವನ್ನು ಭಗವಂತ ಅನುಗ್ರಹ ಮಾಡಿಕೊಂಡು ಕಾಪಾಡಬೇಕು ಎಂಬುದಾಗಿ ನಾವೆಲ್ಲ ಒಂದೇ ಭಗವಂತನ ರೀತಿಯ ಸ್ನಾನಗಳಲ್ಲಿ ಶಿರವಾಗಿ ದಯವಿಟ್ಟು ಭಕ್ತಿಯಿಂದ ಮಾಡುವಂತಹ ಓಂ ಸಶಂಖಚಕ್ರಂ ಸಂಯನೇತಕುಂಡಲಂ ಸಪೀತವಸ್ತ್ರಂ ಸರಸೇರುಹೇಕ್ಷಣಂ ಸಹಾರವಕ್ಷಸ್ತರಶೋಭಿಗೋಸ್ತವಂ ನಮಾಮಿ ವಿಷ್ಣುಂ ಶಿರಸಾ ಚತುರ್ಭುಜಂ ಸರ್ವಮಂಗಲಮಾಂಗಲ್ಯೇ ಶಿವೇ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಿಕೆ ಗೌರಿ ನಾರಾಯಣೇ ನಮೋಸ್ತುತೇ ಲಕ್ಷ್ಮೀ ಸಕಸೇ
ಮಧುರಪುರವಾಸ ಸಿದ್ಧಿವಿನಾಯಕ ಮೊದಲ ಪೂಜೆಯು ನಿನಗೆ ಜಗದೋದ್ಧಾರಕ ಮೊದಲ ಪೂಜೆಯು ನಿನಗೆ ಜಗದೋದ್ಧಾರಕ ಮಧುರಪುರವಾಸ ಸಿದ್ಧಿವಿನಾಯಕ ಮೊದಲ ಪೂಜೆಯು ನಿನಗೆ ಜಗದೋದ್ಧಾರಕ ಮೊದಲ ಪೂಜೆಯು ನಿನಗೆ ಜಗದೋದ್ಧಾರಕ ಗಂಧ ಸಿಂಧೂರ ಸುಗಂಧದ ರಶಿನ ಸುಂದರಾಂಗ ನಿನ್ನ ಅಂಗಕ್ಕೆ ಲೇಪನ ಗಂಧ ಸಿಂಧೂರ ಸುಗಂಧದ ರಶಿನ ಸುಂದರಾಂಗ ನಿನ್ನ ಅಂಗಕ್ಕೆ ಲೇಪನ ಮಂದಾರ ಮಲ್ಲೆ ಮಲ್ಲಿಗೆ ಜಾಜಿ ಸಂಪಿಗೆ ಮಂದಾರ ಮಲ್ಲೆ ಮಲ್ಲಿಗೆ ಜಾಜಿ ಸಂಪಿಗೆ ಮಾಲೆ ಕೊರಳಲಿರೇ ನಿನಗತಿ ಭೂಷಣ ನಿನಗತಿ ಭೂ